ಕೊರೋನಾ ಸಂಕಷ್ಟ ಕಾಲಡ್ಲ ರೈತರನ್ನ ಕೃಷಿಕರನ್ನ ಕೈಪತ್ತಿನವು ಬಜ್ಜೆದ ಬುಲೆ ಬಿಲೆ ಕರಾವಳಿ ಬೊಕ್ಕ ಮಲೆನಾಡು ಬಜ್ಜೆ ವಾಣಿಜ್ಯ ಬುಳೆಯಾದ ಪುದರ್ನ ಪಡೆದುಂಡು ಕಂಡ ಸಾಗುವಳಿನ ಬುಂಡಲ ಬಜ್ಜೆಯನ್ನು ಅವಲಂಬಿಸಾಯಿನಕಲು ದಿಂಜ ಜನ ಬಜ್ಜೆದ ಬಿಲೆ ಇಳಿಕೆ ಅನಗ ಕಂಗಲಾಯನಕುಲ್ಲ ಉಂಡು ಏರಿಕೆ ಅನಗ ರಾಜಮರ್ಯಾದೆಯನ್ನು ಪಡೆಯನಕುಲ್ಲ ತೂತ ಇತ್ತೆ ಕೊರೋನಾ ಸಂಕಷ್ಟ ಕಾಲಡ್ಲ ಬಜ್ಜೆ ರೈತರನ್ನ ಬದುಕಿಗೆ ಹೊಸ ಬಲ್ಪುನು ಕೊಡ್ತುಂಡು ಕೊರೋನಾ ಸಂಕಷ್ಟದ ದಾಲ ಇಜ್ಜಂದ ಅನಗ ಬಜ್ಜೆದ ಬಿಲೆ ಮಾತ್ರ ಏರಿಕೆ ಆಯ್ನವು ಸೋಜಿಗ ಇದಕ್ಕೆ ಮೂಲ ಕಾರಣ ಕ್ಯಾಂಪ್ಕೋ ಪಂಡಲ ತಪ್ಪಾವಂದು ಲಾಕ್ಡೌನ್ದ ಸುರುತ ದಿನಕ್ಲೆಡು ಖಾಸಗಿ ಖರೀದಿದಾರರು 150-170 ಇಂಚ ಬಜ್ಜೆಯನ್ನು ಖರೀದಿ ಮಲ್ತಂದು ಪುನಗ ಕ್ಯಾಂಪ್ಕೋ ಸಂಸ್ಥೆ ತನ್ನ ಶಾಖೆಲೆಡು ಬಜ್ಜೆ ಖರೀದಿ ಕೇಂದ್ರಗಳನ್ನು ಶುರು ಮಲ್ತದು 250 ಖರೀದಿ ಶುರು ಮಲ್ತಿನಕಲು ಇತ್ತೆ 300 ದಾಟದು 350 ಮುಟ್ಟದಲ್ಲ ದಾಖಲೆ ಬೆಲೆಗೆ ಖರೀದಿ ಮಲ್ತಂದುಲ್ಲೇರು ಬೆಲೆ ಏರಿಕೆ ಆತಂದು ಇಂದೆತ ಬಗೆಟ್ ಮಾರುಕಟ್ಟೆದ ಏರಿಕೆದ ಕಾರಣದ ಬಗೆಟ್ ಪೊಲಬು ಕೊಡ್ತೇರು ಕ್ಯಾಂಪ್ಕೋ ಸಂಸ್ಥೆದ ಆಡಳಿತ ನಿರ್ದೇಶಕರು ಶ್ರೀ ಸುದೇಶ್ ಭಂಡಾರಿ. ಕೃಷಿ ಮಾರುಕಟ್ಟೆ ಚೇತರಿಕೆ ಈಗ ನಾವು ಕ್ಯಾಂಪ್ಕೋ ಇವತ್ತು ಕೊಕ್ಕೋ ಮೇಯ್ನಾಗಿ ಅರಕನಟ್ ಮತ್ತು ರಬ್ಬರ್ ಆ್ಯಂಡ್ ಪೆಪ್ಪರನ್ನು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ದಿ ಮೇಯ್ನ್ ನಮ್ಮದು ಬೇಸ್ ಈಸ್ ಇದು ಅಡಿಕೆ ನಮ್ಮ ಲಾಕ್ಡೌನ್ ಪೀರಿಯಡಲ್ಲಿ ಸಡನ್ನಾಗಿ ಮಾರ್ಕೆಟ್ ನಿಂತಿರೋದ್ರಿಂದ ಒಮ್ಮೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಫಾರ್ಮರ್ಸಲ್ಲಿ ಕೂಡ, ಯಾಕೆಂದರೆ ನಾರ್ತ್ ಇಂಡಿಯನ್ ಮಾರ್ಕೆಟ್ ಕಂಪ್ಲೀಟ್ಲಿ ಕ್ಲೋಸ್ ಆಗಿರೋದ್ರಿಂದ ಲಾಕ್ಡೌನ್ ಡಿಕ್ಲೇರ್ ಆಗೋ ಒಂದು 5 ಡೇಸ್ ಮುಂಚೆನೇ ಪ್ರೈವೇಟ್ ಟ್ರೇಡರ್ಸ್ ವಿಡ್ರಾ ಮಾಡ್ಕೊಂಡಿದ್ರು ಮಾರ್ಕೆಟಿಂದ. ಕ್ಯಾಂಪ್ಕೋ ಮಾತ್ರ ಇತ್ತು. ಆನಂತರ ಲಾಕ್ಡೌನ್ ಡಿಕ್ಲೇರ್ ಆದ ಕೂಡಲೇ ದೇರ್ ಇಸ್ ನೋ ಬೈಯರ್. ಇವನ್ ಕ್ಯಾಂಪ್ಕೋಕ್ಕೆ ಕೂಡ ಪರ್ಮಿಷನ್ ಸಿಕ್ಕಿರಲಿಲ್ಲ ಬೈ ಮಾಡಲಿಕ್ಕೆ ಅಪ್ ಟು ಏಪ್ರಿಲ್ 13th.
ಸೊ ಆ ಟೈಮಲ್ಲಿ ಮಾರ್ಕೆಟಲ್ಲಿ ಪ್ರೈವೇಟ್ ಟ್ರೇಡರ್ಸ್ ವಿಲೇಜ್ ಲೆವೆಲಲ್ಲಿ ಹೋಗಿ ಅಡಿಕೆಗೆ ಇನ್ನು ಮಾರಾಟಕ್ಕೆ ಬಹಳ ಕಷ್ಟ ಇದೆ, ನಾರ್ತ್ ಇಂಡಿಯನ್ ಎಲ್ಲ ಮಾರ್ಕೆಟ್ ಕ್ಲೋಸ್ ಡೌನ್ ಆಗಿದೆ, ಇನ್ನೊಂದು 6 ತಿಂಗಳ ಸ್ಪಿಟ್ಟಿಂಗ್ ಬ್ಯಾನ್ ಮಾಡಿದ್ದಾರೆ, ಆದ್ದರಿಂದ ಇನ್ನು 6 ತಿಂಗಳವರೆಗೆ ಅರಕನಟ್ಟಿಗೆ ಡಿಮಾಂಡ್ ಬರುವುದಿಲ್ಲ ಎನ್ನುವುದನ್ನು ಹೇಳ್ತಾ ಅವರು 150, 160, 170 ರೇಂಜಿನಲ್ಲಿ ಪರ್ಚೇಸ್ ಫಾರ್ಮರ್ ಕೈಯಿಂದ ಮಾಡ್ತಾ ಇದ್ದರು, ವಿಚ್ ಈಸ್ ನಾಟ್ ಎ ರೇಟ್ ಫಾರ್ ಅರಕನಟ್. ಇದು ನಮ್ಮ ಮ್ಯಾಂಗ್ಳೂರಿನ ಡಿಸ್ಟ್ರಿಕ್ಟ್ ಅಥಾರಿಟಿಗೆ ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಪುತ್ತೂರು ಅವರಿಗೆ ಗೊತ್ತಾಗಿ ಅವರು ಕ್ಯಾಂಪ್ಕೋದ ಮೇಲೆ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ನೀವು ಪ್ರೊಕ್ಯೂರ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಬಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಅದರ್ ಫಾರ್ಮ್ಯಾಲಿಟೀಸನ್ನು ಮಾಡಿಕೊಂಡು ಮಾಡಬೇಕು ಅಂತ ನಮಗೆ ಪರ್ಮಿಷನ್ ಕೊಟ್ಟರು. ಸೊ ದ್ಯಾಟ್ ಅಪರ್ಚುನಿಟಿ ನಾವು ಯುಟಿಲೈಸ್ ಮಾಡಿದೆವು, ಬಿಕಾಸ್ ಕ್ಯಾಂಪ್ಕೋ ಅವರ್ ಮೇನ್ ಏಮ್ ಈಸ್ ಟು ಗಿವ್ ಸ್ಟೆಬಿಲಿಟಿ ಟು ದಿ ಮಾರ್ಕೆಟ್, ಟು ರಿಟೈನ್ ದಿ ಮಾರ್ಕೆಟ್ ಎಟ್ ಬೇಸ್ ಲೆವೆಲ್ ರಿಟೈನ್ ಮಾಡಲಿಕ್ಕೆ ನಮಗೆ ರೆಸ್ಪಾನ್ಸಿಬಿಲಿಟಿ ಇದೆ ಫಾರ್ಮರ್ಸಿದ್ದು. ಸೊ ಅದಕ್ಕಾಗಿ ನಾವು ಮಾರ್ಕೆಟ್ ಓಪನ್ ಆದಾಗ 250 ಮಾರ್ಕೆಟನ್ನು ಓಪನ್ ಮಾಡಿದ್ವಿ. ಮಾರ್ಕೆಟ್ ಲಾಕ್ಡೌನ್ ಸ್ಟಾರ್ಟ್ ಆದಾಗ 267 ಕ್ಲೋಸ್ ಆಗಿತ್ತು, ಅದನ್ನು ನಾವು 250 ಓಪನ್ ಮಾಡಿದ್ದೆವು. ಯಾಕೆಂದರೆ ನಮಗೆ ಕೂಡ ಓಪನ್ ಮಾಡುವಾಗ ನಾರ್ತ್ ಇಂಡಿಯನ್ ಮಾರ್ಕೆಟ್ ಡಿಮಾಂಡ್ ಹೇಗಿದೆ ಅನ್ನೋದು ಚಿತ್ರಣ ಗೊತ್ತಿರಲಿಲ್ಲ. ಅಲ್ಲಿ ಎಲ್ಲ ಶಾಪ್ಸ್ಗಳು ಕ್ಲೋಸ್ ಆಗಿರೋದ್ರಿಂದ ಅಲ್ಲಿಯ ಮಾರ್ಕೆಟ್ ಪಲ್ಸೇ ಗೊತ್ತಾಗ್ತಿರಲಿಲ್ಲ. ಆದರೆ ಅಲ್ಲಿ ಒಳಗೆ ನೋಡುವಾಗ ಮಾರ್ಕೆಟಲ್ಲಿ ಡಿಮಾಂಡ್ ಇತ್ತು, ಮೆಟೀರಿಯಲ್ ಪೈಪ್ಲೈನಲ್ಲಿ ಇರಲಿಲ್ಲ, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪಾನ್ ಮಸಾಲ ಅದರ್ ಮೆಟೀರಿಯಲ್ ಅರಕನಟ್ ಪ್ರಾಡಕ್ಟ್ಸ್ ಅಲ್ಲಿ ಸಿಗ್ತಾ ಇರಲಿಲ್ಲ. ಆದ್ದರಿಂದ ಚಾಲಿ ಅಡಿಕೆನೇ ಕನ್ಸಂಪ್ಷನ್ ಆಗ್ತಾ ಇತ್ತು, ಅಲ್ಲಿ ಇದ್ದ ಪೈಪ್ಲೈನಲ್ಲಿದ್ದ ಮೆಟೀರಿಯಲ್ ಆಗ್ತಾ ಇತ್ತು, ಬಟ್ ಡಿಮಾಂಡ್ ಅಂತ ಬಂದಿರಲಿಲ್ಲ. ಒಮ್ಮೆ ಕ್ಯಾಂಪ್ಕೋ 250 ಕೊಟ್ಟು ಪರ್ಚೇಸ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳುವಾಗ ನಾರ್ಮಲಿ ಕ್ಯಾಂಪ್ಕೋ ಏನು ಮಾಡ್ತದೆ ಅಡಿಕೆ ಮೇಲೆ ಯಾವ ರೇಟ್ ಇರ್ತದೆ ಅದು ಕೂಡ ನಾರ್ತ್ ಇಂಡಿಯಾದಲ್ಲಿ ವಿದಿನ್ ಫ್ಯೂ ಮಿನಿಟ್ಸ್ ಅದು ನಾರ್ತ್ ಇಂಡಿಯಾಕ್ಕೆ ಮುಟ್ತದೆ, ಹೇಗೆ ಮಾರ್ಕೆಟ್ ಕ್ಯಾಂಪ್ಕೋ ಕೊಂಡೋದು. ಇವತ್ತು ಅಡಿಕೆ ಮಾರ್ಕೆಟನ್ನು ಜಡ್ಜ್ ಮಾಡುವುದೇ ಕ್ಯಾಂಪ್ಕೋ ಯಾವ ರೇಟಲ್ಲಿದೆ, ಕ್ಯಾಂಪ್ಕೋ ಏನು ಮಾಡ್ತದೆ ಎಂದುಕೊಂಡು ನೋಡಿಕೊಂಡೇ ನಾರ್ತ್ ಇಂಡಿಯಾ ಹಾಗೂ ಇಲ್ಲಿಯ ಲೋಕಲ್ ಟ್ರೇಡರ್ಸ್ ಅಡಿಕೆ ಮಾರ್ಕೆಟನ್ನು ನೋಡ್ತಾರೆ. ನಾವು 250 ಮಾರ್ಕೆಟ್ ಲಾಕ್ಡೌನ್ ಪೀರಿಯಡಲ್ಲಿ ಟ್ರಾನ್ಸ್ಪೋರ್ಟ್ ಇಲ್ಲದ ಟೈಮಲ್ಲಿ, ನಾರ್ತ್ ಇಂಡಿಯಾ ಕ್ಲೋಸ್ ಆದ ಟೈಮಲ್ಲಿ ಕ್ಯಾಂಪ್ಕೋ 250ಕ್ಕೆ ಮಾರ್ಕೆಟ್ ಓಪನ್ ಆಗಿದೆ ಅಂತ ಹೇಳಿದ ಕೂಡಲೇ ಒಂದು ಮಾರ್ಕೆಟಲ್ಲಿ ಒಂದು ರೀತಿಯ ಒಂದು ಚೈತನ್ಯನೇ ಹುಟ್ಟಿಕೊಂಡಿತ್ತು. ಇಮಿಡಿಯೇಟ್ ನಾರ್ತ್ ಇಂಡಿಯಾದಿಂದ ಆರ್ಡರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ನಮಗೆ ಅರಕನಟ್ ಬೇಕು ಅಂತ. ಬಟ್ ಆಗ ಟ್ರಾನ್ಸ್ಪೋರ್ಟೇಷನ್ ಸರಿಯಾಗಿ ಓಪನ್ ಆಗಿರಲಿಲ್ಲ. ಮತ್ತು ಕ್ಲೋಸ್ ಡೌನ್ ಆದ ಮಾರ್ಕೆಟ್ಗೆ ನಾವು ಮೆಟೀರಿಯಲನ್ನು ಕಳಿಸಿದರೆ ನಮ್ಮ ಫೈನಾನ್ಷಿಯಲ್ ಹಣ ಹಿಂದೆ ಬರ್ತದೆ, ನಮ್ಮ ಹಣ ಅವರಿಂದ ಕಲೆಕ್ಟ್ ಮಾಡಲಿಕ್ಕೆ ಆಗ್ಬೋದಾ ಎನ್ನುವ ಕ್ವಶನ್ ಕೂಡ ನಮ್ಮಲ್ಲಿತ್ತು. ಅದಕ್ಕಾಗಿ ನಾವು ಏನು ಮಾಡಿದೆವು ಅಂತ ಹೇಳಿದರೆ 250 ಓಪನ್ ಆಗಿ ಮಾರ್ಕೆಟ್ ಬೇಕು ಅಂತ ಮಾಲ್ ಬೇಕು ಅಂತ ಡಿಮಾಂಡ್ ಬಂದಾಗ ನಾವು ಒಂದು ಕಂಡೀಷನ್ ಹಾಕಿದೆವು, ಅಡ್ವಾನ್ಸ್ ಸೇಲ್ ಮಾತ್ರ ಮಾಡ್ತೇವೆ, ಯಾಕಂದರೆ ನಮ್ಮ ಹತ್ರ ಕೂಡ ಮಾಲ್ ಶಾರ್ಟೇಜ್ ಇದೆ, ಫಾರ್ಮರ್ಸ್ ತರ್ತಾ ಇಲ್ಲ ಅಂತ ಹೇಳಿ ಮಾಡಿದೆವು. ಬಟ್ ನಾವು ಅಡ್ವಾನ್ಸ್ ಸೇಲಿಗೆ ಕೂಡ ಅವರು ಒಪ್ಪಿದಾಗ ನಮ್ಗೆ ಗೊತ್ತಾಯಿತು ಅಲ್ಲಿ ಒಳ್ಳೆಯ ಮಾರ್ಕೆಟ್ ಇದೆ, ಅವರಿಗೇನೋ ಅದರಲ್ಲಿ ಅಡ್ವಾಂಟೇಜ್ ಆಗ್ತಾ ಇದೆ ನಮ್ಮ ರೇಟಲ್ಲಿ. ಇಲ್ಲದಿದ್ದರೆ ಅವರು ಅಡ್ವಾನ್ಸ್ ಸೇಲ್ಗೆ ಬರುವವರಲ್ಲ, ಯಾವಾಗಲೂ ಕ್ರೆಡಿಟ್ ಸೇಲ್ ಮಾರ್ಕೆಟ್ ಅರಕನಟ್. ಬಟ್ ಈ ಲಾಕ್ಡೌನ್ ಪೀರಿಯಡಲ್ಲಿ ಅಡ್ವಾನ್ಸ್ ಸೇಲಿಗೂ ಕೂಡ ಟ್ರೇಡರ್ಸ್ ತಯಾರಾಗಿದ್ದಾರೆ ಅಂತ ಹೇಳುವಾಗ ನಮಗೆ ಮಾರ್ಕೆಟಿನ ಪಲ್ಸ್ ಗೊತ್ತಾಯಿತು, ಮಾರ್ಕೆಟ್ ಕಂಪ್ಲೀಟ್ ಎಂಟಿ ಆಗಿರಬೇಕು, ಇಲ್ಲದಿದ್ದರೆ ಈ ರೀತಿ ಡಿಮಾಂಡ್ ಬರಲಿಕ್ಕಿಲ್ಲ ಅಂತ. ಮತ್ತು ನಾವು ಮಾರ್ಕೆಟನ್ನು ಸ್ಟಡಿ ಮಾಡಿದಾಗ ನಮ್ಗೆ ಗೊತ್ತಾಯಿತು ಅಲ್ಲಿ ಇಂಪೋರ್ಟೆಡ್ ಕಂಪ್ಲೀಟ್ ಬರೋದು ಸ್ಟಾಪ್ ಆಗಿದೆ, ನೇಪಾಳ ಬಾರ್ಡರ್ ಕಂಪ್ಲೀಟ್ ಬ್ಲಾಕ್ ಆಗಿದೆ, ಬಾಂಗ್ಲಾ ಬಾರ್ಡರ್ ಬ್ಲಾಕ್ ಆಗಿದೆ, ಇಂಪೋರ್ಟ್ ಇಲ್ಲಿಗಲ್ ಮತ್ತು ಲೀಗಲ್ ಎರಡೂ ಬರೋದು ನಿಂತಿರೋದ್ರಿಂದ ಟೋಟಲ್ ಮಾರ್ಕೆಟ್ ಡ್ರೈ ಆಗಿದೆ ಅನ್ನೋದು ಗೊತ್ತಾಯಿತು. ಅದರಿಂದಾಗಿ ನಾವು ಇಲ್ಲಿ ಮಾರ್ಕೆಟನ್ನು ಎವ್ರಿ ವೀಕ್ 5 to 10 rupees ಜಂಪ್ ಮಾಡ್ತಾ ಇವತ್ತು ಮಾರ್ಕೆಟ್ 300ಕ್ಕೆ ತಂದಿದ್ದೇವೆ. ಸೊ ಇದು ಫಾರ್ಮರ್ಸಿಗೆ ಅಡ್ವಾಂಟೇಜ್ ಆಯಿತು. ನಾವು ಇನಿಷಿಯಲ್ ಲಾಕ್ಡೌನ್ ಪೀರಿಯಡಲ್ಲಿ ಪರ್ಚೇಸ್ ಸ್ಟಾರ್ಟ್ ಮಾಡುವಾಗ ಕೂಡ ಫಾರ್ಮರ್ಸಿಗೂ ರಿಸ್ಟ್ರಿಕ್ಷನ್ ಹಾಕಿದ್ದೆವು, ನಮಗೆ ಎಷ್ಟು ಫ್ಲೋ ಆಗ್ಬೋದು ಅಂತ ಗೊತ್ತಿಲ್ಲ. ನಾರ್ಮಲಿ ಡಿಮಾಂಡ್ ಇಲ್ಲ ಅಂತ ಆಗುವಾಗ ಫಾರ್ಮರ್ಸ್ ಪ್ಯಾನಿಕ್ ಆಗಿ ಮಾರ್ಕೆಟ್ಗೆ ತುಂಬ ಮಾಲನ್ನು ಬಿಡ್ತಾರೆ, ಅದು ಒಂದು ರೀತಿಯಲ್ಲಿ ನೆಗೆಟಿವ್, ಆಗ ಫರ್ದರ್ ಮಾರ್ಕೆಟ್ ಡೌನ್ ಆಗ್ತದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಿದೆವು. ಒಬ್ಬ ಫಾರ್ಮರು 1 ಕ್ವಿಂಟಲ್ ಮಾತ್ರ 1 ತಿಂಗಳಲ್ಲಿ ಮಾರ್ಬೋದು, ಅವನಿಗೆ ನೆಕ್ಸ್ಟ್ ಮಂತಿಗೆ 1 ಕ್ವಿಂಟಲ್, ಹಾಗೆ ಒಂದು ಸ್ಟ್ಯಾಗರ್ಡ್ ಅವನಿಗೆ ಸೇಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆವು. ಅದರಿಂದಾಗಿ ಅವರಿಗೆ ಒಮ್ಮೆಗೆ ಮಾರ್ಕೆಟ್ ಫ್ಲಡ್ ಮಾಡಲಿಕ್ಕೂ ಆಗಲಿಲ್ಲ. ಸೊ ಇಲ್ಲಿ ಮಾರ್ಕೆಟಿಗೆ ಅರೈವಲ್ ಕಡಿಮೆ ಇದೆ ಅಂತ ಟ್ರೇಡರ್ಸ್ಗೆ ಗೊತ್ತಾದ ಕೂಡಲೇ ಅಲ್ಲಿಂದ ಡಿಮಾಂಡ್ ಕೂಡ ಇನ್ನೂ ಜಾಸ್ತಿ ಆಯಿತು. ನಾವು ಕೂಡ ರೇಟನ್ನು ಜಾಸ್ತಿ ಮಾಡ್ತಾ ಅವರಿಗೆ 1 ಕ್ವಿಂಟಲ್ ಅಂತ ಇದ್ದದನ್ನು ಒಂದು 2 weeks ಒಳಗೆ 2 ಕ್ವಿಂಟಲ್ ಮಾಡಿದೆವು, ನೆಕ್ಸ್ಟ್ ವೀಕ್ 5 ಕ್ವಿಂಟಲ್ಸ್ ಮಾಡಿದೆವು. ಮಂತ್ ಎಂಡಿಗೆ ಆಗುವಾಗ ನಾವು ಕಂಪ್ಲೀಟ್ ಹಾಕಿದ ಇದನ್ನು ಸೀಲಿಂಗನ್ನೇ ತೆಗೆದು ಬಿಟ್ಟೆವು. ಸೊ ಸ್ಟೆಪ್ ಬೈ ಸ್ಟೆಪ್ ಮಾರ್ಕೆಟನ್ನು 250ಇಂದ 300 ಹೋಗುವುದಕ್ಕೆ ನಾವು ಒಂದು ಸ್ಟ್ರಾಟಜಿಯನ್ನೇ ಮಾಡಿಕೊಂಡು, ಪ್ರಾಪರಾಗಿ ಒಂದು ಸ್ಟ್ರಾಟಜಿ ಮಾಡಿಕೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕ್ಯಾಂಪ್ಕೋ ಮೇಲೆ ಕೊಂಡೋಗಿ ಈಗ 300ಕ್ಕೆ ತಂದು ನಿಲ್ಲಿಸಿದೆ. ಸೊ ಕ್ಯಾಂಪ್ಕೋ ಈ ಲಾಕ್ಡೌನ್ ಪೀರಿಯಡಲ್ಲಿ ಎಲ್ಲ ನಮ್ಮ ಫಾರ್ಮರ್ಸಿಗೆ ಕ್ಯಾಂಪ್ಕೋ ತಗೊಂಡಂಥ ಒಂದು ಸ್ಟೆಪ್ ಇವತ್ತು ಅವರಿಗೆ ಫೈನಾನ್ಷಿಯಲಿ ಏನೂ ಲಾಸ್ ಆಗದ ಹಾಗೆ, ಮಾರ್ಕೆಟ್ ಕಮ್ಮಿ 250ಯಲ್ಲಿ ಓಪನ್ ಆದಾಗ ಅವರಿಗೆ ತುಂಬ ಸೇಲ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ.
ಆ ನಂತರ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಬರುವಾಗ ನಾವು ರೇಟನ್ನು ಮೇಲೆ ಮಾಡಿದೆವು. ಆದ್ದರಿಂದ ಅವರು ಎಲ್ಲ ರೀತಿಯಲ್ಲೂ ಅಡ್ವಾಂಟೇಜ್ ಆದರು. ಸೊ ಅವರು ಯಾವುದೇ ಪ್ಯಾನಿಕ್ ಸಿಚುವೇಶನ್ಗೆ ಅವರು ಬೀಳದಾಗಿ ನಾವು ನೋಡ್ಕೊಂಡಿದ್ದೇವೆ ಈ ಸಲ ಫಾರ್ಮರ್ಸನ್ನು. ಈ ಲಾಕ್ಡೌನ್ ಪೀರಿಯಡಲ್ಲಿ ಏಪ್ರಿಲ್ 13ನಿಂದ ಸುಮಾರು ಮೇ 3ವರೆಗೆ ಸುಮಾರು 18,000 ಕ್ವಿಂಟಲ್ ನಾವು ಈ 3 ಡಿಸ್ಟ್ರಿಕ್ಟಲ್ಲಿ ಪರ್ಚೇಸ್ ಮಾಡಿದ್ದೇವೆ. ಅದು ಕೂಡ ನಾವು ಎಲ್ಲ ಬ್ರಾಂಚ್ ಒಮ್ಮೆಗೆ ಓಪನ್ ಆಗಲಿಲ್ಲ. ನಮಗೆ ಓನ್ಲಿ 9 ಬ್ರಾಂಚಸ್ ಓಪನ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು. ಆನಂತರ ಏನಾದರೂ 13ಗೆ ಮಾಡಿದರು, ಆನಂತರ 17 ಆಯಿತು. ಆನಂತರ ನಮಗೆ ಮಂತ್ ಎಂಡಿಗೆ ಆಗುವಾಗ ಆಲ್ಮೋಸ್ಟ್ ನಮ್ಮ ಆಲ್ 56 ಬ್ರಾಂಚಸ್ ಓಪನ್ ಆಗುವಾಗ ಸುಮಾರು 18,000 ಕ್ವಿಂಟಲ್ ನಾವು ಪರ್ಚೇಸ್ ಮಾಡಿದ್ದೇವೆ. ಅದು ಸಮಥಿಂಗ್ ಅರೌಂಡ್ 52 ಕ್ರೋರ್ಸಿನ ಮೆಟೀರಿಯಲನ್ನು ನಾವು ಲಾಕ್ಡೌನ್ ಪೀರಿಯಡಲ್ಲಿ ಫಾರ್ಮರ್ಸಿಂದ ಬೈ ಮಾಡಿದ್ದೇವೆ. ಈ ಹೊತ್ತಲ್ಲಿ ಕಂಪೇರ್ ಮಾಡಿದರೆ ಹೊಸ ಅಡಿಕೆಗೆ 270ರಿಂದ 275 ಇತ್ತು, ಅದು ಇವತ್ತು 300ರಲ್ಲಿದೆ. ಓಲ್ಡ್ ಚೋಲಿಗೆ ಲಾಸ್ಟ್ ಇಯರ್ 295ರ ರೇಂಜಲ್ಲಿತ್ತು, 90ರಿಂದ 95, ಇವತ್ತು ಅದು 320ರಲ್ಲಿದೆ. ಸೊ ಇದು ವೆರಿ ಕ್ಲಿಯರ್ ಇಂಡಿಕೇಶನ್ ಏನಂತ ಹೇಳಿದರೆ ಮಾರ್ಕೆಟಲ್ಲಿ ಮೆಟೀರಿಯಲ್ನ ಶಾರ್ಟ್ ಸಪ್ಲೈ ಇದೆ. ಇದಕ್ಕೆ ಮೂಲ ಕಾರಣ ಇಂಪೋರ್ಟ್ ಬರ್ತಾ ಇಲ್ಲ. ಸೊ ಇಂಪೋರ್ಟು ಯಾವತ್ತು ರಿಸ್ಟ್ರಿಕ್ಷನ್ ಆಗ್ತದೋ ಅಷ್ಟು ಸಮಯ ನಮಗೆ ಡೊಮೆಸ್ಟಿಕ್ ಮಾರ್ಕೆಟ್ ಅಂತೂ ಒಳ್ಳೆ ರೀತಿಯಲ್ಲೇ ಮೇಂಟೈನ್ ಆಗ್ತದೆ. ಇವತ್ತು 300 ಮತ್ತು 320 ಅಡಿಕೆಗೆ ಬಹಳ ಒಳ್ಳೆಯ ರೇಟ್ ಫಾರ್ಮರ್ಸಿಗೆ ಸಿಗ್ತಾ ಇದೆ. ಬಹುಶಃ ಹೊಸ ಅಡಿಕೆಗೆ 300 ಚೋಲಾಗದೆ 300 ಟಚ್ ಆದದ್ದು ಕಳೆದ 10 ವರ್ಷಗಳಲ್ಲಿ ಇದು ಪ್ರಥಮ ಬಾರಿ ಅಂತ ಹೇಳ್ಬೋದು. ಕೊಕ್ಕೋ ಖರೀದಿ ಬಗ್ಗೆ ನಮಗೆ ಕ್ಯಾಂಪ್ಕೋ ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಡಿಸ್ಟ್ರಿಕ್ಟಲ್ಲಿ ಆಗುವ ಎಲ್ಲ ಕೊಕ್ಕೋ ಬೈ ಮಾಡಿದ್ರು ನಮ್ಮ ರಿಕ್ವೈರ್ಮೆಂಟಿನ 10% ನಮಗೆ ಸಾಕಾಗೋದಿಲ್ಲ. ಆದ್ದರಿಂದ ಕೊಕ್ಕೋಕ್ಕೆ ಡಿಮಾಂಡ್ ಸಾಕಷ್ಟಿದೆ. ಆದರೆ ಫಾರ್ಮರ್ಸ್ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಅಡಿಕೆಗೆ ಯಾವತ್ತೂ ಡಿಮಾಂಡ್ ಇರುವಾಗ ಅವರು ಕೊಕ್ಕೋವನ್ನು ನಿಗ್ಲೆಕ್ಟ್ ಮಾಡ್ತಾರೆ. ಮತ್ತು ಅದಕ್ಕೆ ಬೇಕಾದ ಸರಿಯಾದ ಮೆಥಡನ್ನು ಅವರು ಅಡಾಪ್ಟ್ ಮಾಡೋದಿಲ್ಲ. ಅದಕ್ಕೆ ಬೆಸ್ಟ್ ಮೆಥಡ್ ಅದಕ್ಕೆ ಪ್ರೂನಿಂಗ್ ಅಂತ ಮಾಡುವಂಥದ್ದು ಒಂದು ಕ್ಲೀನಾಗಿ ಸಿಸ್ಟಮ್ಯಾಟಿಕ್ ಆಗಿ ಸೈಂಟಿಫಿಕ್ ಆಗಿ ಮಾಡಿದರೆ ಒಂದು ಟ್ರೀಯಿಂದ ಡಬಲ್ ಈಲ್ಡನ್ನು ತಗೊಳ್ಬೇಕಾಗ್ತದೆ. ಅದಕ್ಕಾಗಿ ಸ್ವಲ್ಪ ಅವರಿಗೆ ಟೆಕ್ನಿಕಲ್ ನೋವು ನಾವು ಕೊಟ್ಟರೆ ಖಂಡಿತವಾಗಿಯೂ ಕೊಕ್ಕೋ ಕೂಡ ಅವರಿಗೆ ಒಂದು ಒಳ್ಳೆಯ ಈಲ್ಡ್ ಕೊಡುವಂಥದ್ದು, ಒಳ್ಳೆ ಇನ್ಕಮ್ ಕೊಡುವಂಥ ಬೆಳೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಉತ್ತರ ಭಾರತ ಗುಜರಾತ್ ಅಡಿಕೆಗೆ ಇತ್ತ ಬೇಡಿಕೆ ಹೆಚ್ಚಾತನು. ಕೊರೋನಾ ಮಾತ್ರೆಗಳ ಸಂಕಷ್ಟನ ಕಂತು ಪಾಂಡಲ ಬಜ್ಜೈ ಬುಲೆತಕಲ್ನ ಪಾಲಿಗೆ ಹೊಸ ಬೊಲ್ಪುನು ತೋಜಾದನು ಮೂಡಿಸಾದನು. ಕೊರೋನಾದಾತ್ರ ಗಡಿಕುಲು ಬಂದ್ ಆಯ್ನಿರ್ದಾತ್ರ ರೈಲು ವಿಮಾನ ಸಂಚಾರಲೆ ಇಜ್ಜಂದಿನಿರ್ದಾತ್ರ ಪಿದಾಯಿ ದೇಶದ ಆಮದು ಅಡಿಕೆ ಇತ್ತೆ ಬರೊಂದಿಚ್ಚಿ ನನೊಂಜಿ ಕಾರಣ ಪಂಡ ಲಾಕ್ಡೌನ್ ದಾತ್ರ ಮಾತೆರ್ಲ ಇಲ್ಲಡೆ ಇತ್ತೆರು. ಕೃಷಿ ಕುಟುಂಬರಿಕೆರಿಗೆ ಇಂದು ಮಲ್ಲ ವರದಾನ. ತೋಟದ ಬೇಲಿನ ಮಾತ ಇಲ್ಲದಕ್ಕುಲ್ಲ ಸೇರ್ದೆ ಮನ್ಪೆರೆ ಒಂಜಿ ಎಡ್ಡೆ ಅವಕಾಶ, ಖರ್ಚಿಲ ಕಡಿಮೆ ಹ್ಯಾಂಡ್ ಇಲ್ಲಡು ಒವೇ ರೀತಿದ ಲೇಸಲ ಇಜ್ಜಂದಿನಿರ್ದಾತ್ರ ಆ ಖರ್ಚಿಲ ಇಜ್ಜಿ ಅಂಚಾದು ಇತ್ತಿನ ಬಜ್ಜೆಯನ್ನು ಮಾರಾಟದ ಅಗತ್ಯಲ ಹೆಚ್ಚಿನಕ್ಲಿಗೆ ಇಜ್ಜಾಂಡು ಮಾರುಕಟ್ಟೆಡು ಬಜ್ಜೆಯ್ದ ಕೊರತೆಗಿಲ ಇಂದು ಕಾರಣ ಅನಗ ಬೇಡಿಕೆ ಹೆಚ್ಚಾಂಡು. ಇಂಚಿನ ಕೊರೋನಾದ ಗೊಬ್ಬುಡು ಬಜ್ಜೆ ಇತ್ತ ಕೃಷಿಕರಿಗೆ ಬಂಗಾರದ ಬುಲೆ. ಇಂದತ ಬಗೆಟ್ ರಾಜಕಾರಣಿ ಆಂಡಲ ಮೂಲ ಕೃಷಿಕರಾದ ಬೆನೊಂದುಪ್ಪುನ ನಮ್ಮ ಸಂತೋಷ್ ಕುಮಾರ್ ರೈ ಬೋಳಿಯರ್ ಅರೆನ ಪಾತ್ರ ಇಂಚ ಉಂಡು. ಕೋವಿಡ್-19 ಕೊರೋನಾದ ಸಮಯದಲ್ಲಿ ನನ್ನ ಮನಸ್ಸಲ್ಲಿ ಕೂಡ ಇತ್ತು, ಎಲ್ಲರ ಮನಸ್ಸಲ್ಲಿ ಕೂಡ ಇತ್ತು, ಅಡಿಕೆ ಮಾರ್ಕೆಟ್ ಬೀಳ್ತದೆ. ನಾನು ಆವಾಗ ನನ್ನ ಮಿತ್ರರಲ್ಲಿ 200 ರೂಪಾಯಿ ಆದರೂ ಕೆಜಿಗೆ ಸಿಕ್ಕಿದರೆ ಸಾಕಂತ. ಆದರೆ 310 ಹಳೆ ಅಡಿಕೆ 330 340 ಸಿಗುವುದಾದರೆ ಇದು ದೊಡ್ಡ ಇದು. ಈ ಮಾರ್ಕೆಟ್ ನಿಲ್ಲಲಿಕ್ಕಿಲ್ಲ. ಇದು ಎಲ್ಲರಿಗೂ ಗೊತ್ತಿಲ್ಲ ಈ ರೇಟ್ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಇದು ಹೇಗೆ ಬಂದಿದೆ. ಇಂಪೋರ್ಟ್ ಆಗುವ ಅಡಿಕೆ ಈಗ ಬರುವುದಿಲ್ಲ. ಶ್ರೀಲಂಕಾ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಬೇರೆ ಬೇರೆ ಇಂಡೋನೇಷ್ಯಾ, ಬೇರೆ ಬೇರೆ ದೇಶದಿಂದ ಬರುವಂಥ ಅಡಿಕೆ ಇವಾಗ ಕೊರೋನಾದ ಲೆಕ್ಕಾಚಾರದಲ್ಲಿ ನಮ್ಮ ದೇಶಕ್ಕೆ ಬರಲಿಲ್ಲ. ಗುಜರಾತ್ ಆಗಿರ್ಬೋದು, ನಾಗ್ಪುರ ಆಗಿರ್ಬೋದು, ಇಚ್ಛಾಪುರಕ್ಕೆ ಹೋಗುವಂಥ ಅಡಿಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಮುಗಿದಿದೆ. ಈಗ ಡಿಮಾಂಡ್ ಉಂಟು, ಇನ್ನು 350 ಕೂಡ ದಾಟ್ಲಿಕ್ಕೆ. ಆದರೆ ಈ ರೇಟು ಉಂಟಂತ ಹೇಳಿ ಎಲ್ಲ ಗುಡ್ಡ ಜಾಗ ಕೃಷಿ ಗದ್ದೆಯಲ್ಲಿ ಅಡಿಕೆ ಇಟ್ಟರೆ ಅದು ಒಂದಲ್ಲ ಒಂದು ದಿವಸ ನಮಗೆ ಮಾರಕವಾಗಬಹುದು. ಕ್ಯಾಂಪ್ಕೋ ಸಂಸ್ಥೆದ ಉದ್ದೇಶನೇ ರೈತರನ್ನ ಹಿತರಕ್ಷಣೆ ಕಾಪುನವು. ಲಾಕ್ಡೌನ್ ಪೊರ್ತುಡ್ಲ ಕ್ಯಾಂಪ್ಕೋ ಸಂಸ್ಥೆ ಕೃಷಿಕರನ ಸಂಸ್ಥೆದ ಸಿಬ್ಬಂದಿಲೆನ ಹಿತರಕ್ಷಣೆಯನ್ನು ಮನ್ಪುನಲ್ಪ ಯಶಸ್ವಿ ಆತನ ಪಡೆದು ಕ್ಯಾಂಪ್ಕೋ ಸಂಸ್ಥೆದ ಅಧ್ಯಕ್ಷರು ಶ್ರೀ SR ಸತೀಶ್ ಚಂದ್ರ ತೆರಿಪಾದಿರು. ಕೊರೋನಾ ನಮಗೆಲ್ಲ ಮನುಷ್ಯನಿಗೆ, ಮಾನವ ಕುಲಕ್ಕೆ, ಜಗತ್ತಿಗೆ ಬಂದ ದೊಡ್ಡ ಒಂದು ಆಪತ್ತು. ಇದರಲ್ಲಿ ಕ್ಯಾಂಪ್ಕೋ ಈ ಸನ್ನಿವೇಶದಲ್ಲಿ ತನ್ನ ಸದಸ್ಯರಿಗೆ, ರೈತರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತ ಹೇಳ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳನ್ನು ಸಾಕಷ್ಟು ಕೈಗೊಂಡಿದ್ದೇವೆ.
ಲಾಕ್ಡೌನ್ ಆದ ಸಂದರ್ಭಗಳಲ್ಲಿ ಗ್ರಾಮೀಣ ಭಾಗದಲ್ಲಿ 150-200 ರೂಪಾಯಿಗೆ ಅಡಿಕೆಯನ್ನು ಖಾಸಗಿಯವರು ಖರೀದಿಯನ್ನು ಮಾಡ್ತಾಯಿದ್ರು. ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಮತ್ತು ಜಿಲ್ಲಾಡಳಿತ ಇವರೊಟ್ಟಿಗೆ ಮಾತುಕತೆಯಾಗಿ ಅವರ ವಿಶೇಷವಾದಂಥ ಒಂದು ಪರವಾನಗಿಯನ್ನು ಪಡ್ಕೊಂಡು ಏಪ್ರಿಲ್ 13ನೇ ತಾರೀಕಿಗೆ ಆಯ್ದ ಕೇಂದ್ರಗಳಲ್ಲಿ ದಿನಕ್ಕೆ 30 ಜನರಿಂದ ಒಬ್ಬೊಬ್ಬನಿಂದ 1 ಕ್ವಿಂಟಾಲ್ನಾಗಿ ಅಡಿಕೆಯನ್ನು ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಸರ್ಕಾರದ ಎಲ್ಲ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ಅದಕ್ಕೆ ಬೇಸ್ ರೇಟನ್ನು ನಾವು 250 ರೂಪಾಯಿಯಾಗಿ ಮಾಡಿದ ಕಾರಣ ಅಡಿಕೆ ಬೆಳೆಗಾರರಿಗೆ ಒಂದು ಧೈರ್ಯ, ಒಂದು ವಿಶ್ವಾಸ ಬರಲಿಕ್ಕೆ ಪ್ರಾರಂಭ ಆಯಿತು. ಅದರಿಂದ ಕೆಳಗೆ ಮತ್ತೆ ವ್ಯಾಪಾರವೇ ಆಗಲಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಮೇಲ್ದರಕ್ಕೆ ವ್ಯಾಪಾರ ಆಯಿತು. ನಿಧಾನವಾಗಿ ಅಡಿಕೆ ದರವು ಏರ್ತಾ ಬಂತು. ನಿಧಾನವಾಗಿ ನಾವು 1 ವಾರದ ನಂತರ ಅದನ್ನು 2 ಕ್ವಿಂಟಾಲ್ ಮಾಡಿದೆವು. ಮತ್ತೊಂದು 10 ದಿವಸದ ನಂತರ ಅದನ್ನು 5 ಕ್ವಿಂಟಾಲಿಗೆ ಮಾಡಿದೆವು. ಮತ್ತು ಸ್ವಲ್ಪ ದಿವಸದಲ್ಲಿ ಓಪನ್ ಮಾರ್ಕೆಟ್ ಆಗಿ ಕೂಡ ಮಾಡಿದೆವು. ಆ ಸಂದರ್ಭದಲ್ಲಿ ನಮಗೆ ಇದೊಂದು ಹೊಸ ವಿಷಯ. ಇಡೀ ಜಗತ್ತೇ ಭಯಾನಕವಾಗಿರ್ತಕ್ಕಂಥ ಮತ್ತು ಮುಂದಿನ ಭವಿಷ್ಯತ್ತು ಅತ್ಯಂತ ಕರಾಳವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಉದ್ಯೋಗಿಗಳು, ನಮ್ಮ ನೌಕರರು, ಇವರೆಲ್ಲರ ಒಂದು ವ್ಯವಸ್ಥೆಯನ್ನು ನಾವು ನೋಡಿಕೊಳ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಮಗೆ ದೊಡ್ಡ ರೀತಿಯಲ್ಲಿ ಸಹಕಾರ ಮಾಡಿದ ಕಾರಣ, ಸರ್ಕಾರದ ಇಲಾಖೆಗಳು ಸಹಕಾರ ಮಾಡಿದ ಕಾರಣ ನಮಗೆ ಇಲ್ಲಿಂದ ಉತ್ತರ ಭಾರತಕ್ಕೆ ಕಳಿಸುವಲ್ಲಿ ನಾವು ಯಶಸ್ವಿಯಾದೆವು. ಯಾವಾಗ ಉತ್ತರ ಭಾರತಕ್ಕೆ ನಮ್ಮ ಕಡೆಯಿಂದ ಹೋಗ್ಲಿಕ್ಕೆ ಪ್ರಾರಂಭ ಆಯಿತಾ ಆವತ್ತಿನಿಂದ ಅಡಿಕೆ ಧಾರಣೆ ಏರಲಿಕ್ಕೆ ಪ್ರಾರಂಭ ಆಯಿತು. ನಮ್ಮ ಎಲ್ಲ ಗಾರ್ಬಲಿಂಗ್ ಸೆಂಟ್ರ್ಗಳು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದ ಫಲರೂಪವಾಗಿ ಧಾರಣೆಯಲ್ಲಿ ಏರ್ಮುಖವಾಯಿತು. ಇವತ್ತು ಹೊಸ ಅಡಿಕೆಗೆ 300 ರೂಪಾಯಿ, ಹಳೆ ಅಡಿಕೆಗೆ 320 ರೂಪಾಯಿ ಇದೆ. ಈ ಸಂದರ್ಭದಲ್ಲಿ ಹೊಸ ಅಡಿಕೆ 300 ರೂಪಾಯಿ ಆಗಿರೋದು ಭಾರಿ ಒಂದು ವಿಶೇಷ. ಇದಕ್ಕೆ ಇನ್ನೊಂದು ಕಾರಣ ಅಂದರೆ ಲಾಕ್ಡೌನ್ ಆದ ಕಾರಣ ಇಡೀ ದೇಶದಲ್ಲಿ ಇಂಪೋರ್ಟನ್ನು ಬ್ಯಾನ್ ಮಾಡಿದ ಕಾರಣ ಕೇಂದ್ರ ಸರ್ಕಾರ ಮಾಡಿದಂಥ ಐತಿಹಾಸಿಕ ನಿರ್ಣಯ ಇದು. ಇದರಿಂದಾಗಿ ಇವತ್ತು ಅಡಿಕೆ ಬೆಳೆಗಾರರಿಗೆ ಒಂದು ಧೈರ್ಯ, ವಿಶ್ವಾಸ ಮತ್ತು ಯಾವುದೇ ಆತಂಕ ಇಲ್ಲದೆ ಒಳ್ಳೆಯ ಧಾರಣೆ ಸಿಗುವ ಹಾಗೆ ಸಾಧ್ಯ ಆಗಿದೆ. ಇದಕ್ಕಾಗಿ ಕ್ಯಾಂಪ್ಕೋದ ಆಡಳಿತ ಮಂಡಳಿ, ಕ್ಯಾಂಪ್ಕೋದ ಸದಸ್ಯರು, ಕ್ಯಾಂಪ್ಕೋದ ಎಲ್ಲ ಉದ್ಯೋಗಿಗಳು, ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಎಲ್ಲರ ಸಹಕಾರದಿಂದ ಈ ಕೆಲಸ ಆಗಿದೆ. ಆದ ಕಾರಣ ಸಹಕಾರ ಕ್ಷೇತ್ರ ಇಂಥ ಒಂದು ಕಷ್ಟದ ಸಂದರ್ಭದಲ್ಲಿ ತನ್ನ ಸದಸ್ಯರಿಗೆ ಈ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ನಮಗೆ ಒಂದು ಅನುಭವಕ್ಕೆ ಬಂದಿದೆ. ಆದ ಕಾರಣ ಈ ಸಹಕಾರಿ ಕ್ಷೇತ್ರದಲ್ಲಿ ಇಡೀ ಜಗತ್ತಿಗೆ ಬಂದಂತಹ ಒಂದು ಮಾರಿಯ ಎದುರು ನಾವು ಒಟ್ಟಾಗಿ ನಿಂತು ಕೆಲಸ ಮಾಡಿದ ಫಲರೂಪವಾಗಿ ಇವತ್ತು ರೈತನಿಗೆ ಒಂದು ಆಶಾಕಿರಣವಾಗಿ ಕ್ಯಾಂಪ್ಕೋ ಮೂಡಿ ಬಂದಿದೆ ಅಂಥೇಳಿ ಅತ್ಯಂತ ಸಂತೋಷವಾಗಿ ನಾನು ಹೇಳ್ತಾ ಇದ್ದೇನೆ. ಕೊರೋನಾ ಲಾಕ್ಡೌನ್ ಹಿಡಿದತ್ರ ಆರ್ಥಿಕ ಸಂಕಷ್ಟನ್ನು ಎದುರಿಸುವ ಸಮಾಜಡ್ ಕೃಷಿ ಬದುಕು ಒರಿಂಡ ಮಾತೆರಲ ಬದುಕು ಒರಿಯರೆ ಸಾಧ್ಯ ಓಲ್ಲ ದಾಲ ಇಜ್ಜಂದೆ ಆಡಲ ನಮ್ಮ ನಂಬಿ ಮಣ್ಣು ನಮ್ಮನ್ನು ಕೈಬಿಡುಪುಜಿ ಪಂಡದು ಹಿರಿಯರ ನಂಬಿಕೆ. ಈ ನಂಬಿಕೆ ನಿಜ ಆವಾಡು ಬಜ್ಜೈ ಎಡ್ಡೆ ಮುಂಚಿ ಸೇರ್ನಂಚ ಮಾತಾ ಬುಲೆಕುಲು ಕೃಷಿಕರನ ಬದುಕಿಗೆ ಆಧಾರ ಆವಾಡು.